ದಕ್ಷಿಣ ಕನ್ನಡ ಜಿಲ್ಲೆಡೆ H1N1 ಸೀಕದ ಪೋಡಿಗೆಡ್ದ ಅವರ ಜಿಲ್ಲಾ ಆರೋಗ್ಯ ಇಲಾಖೆ ಕುಡ್ಲಡ್ ತುರ್ತು ಸಭೆ ನಡಪಾದು ಕೂಡ ವಿಮರ್ಶೆ ಮಾಡ್ತಿದ್ದಾರೆ. ಜಿಲ್ಲಾ ಆರೋಗ್ಯ ಬಕ ಕುಟುಂಬ ಕಲ್ಯಾಣಾಧಿಕಾರಿ ಸುದ್ದಿ ಕೂಡ ನಡಪಾದ ಜಿಲ್ಲೆಡ್ 4 ಜನ ತೀರ್ನ ಬಗೆಟ್ H1N1 ಸಂಶಯ ಉಂಡಾತನಂದು ಪಂತೇರು. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಬಕ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಮಕೃಷ್ಣರಾವ್ ಬುಧಾರ ಕುಡ್ಲಡ್ ಸುದ್ದಿಕೂಟ ನಡಪಾದ H1N1 ಸೀಕದ ಬಗೆಟ್ ಇವರ ಕುರಿಯರು. ರಾಜ್ಯಡು ಆರೋಗ್ಯ ಸಂಬಂಧಿ 7 ಬೇತೆ ಇನ್ಸೂರ್ ಯೋಜನೆಯನ್ನು ಒಟ್ಟು ಸೇರಾದ ಜಾರಿ ಮಲ್ತಿನ ಆರೋಗ್ಯ ಕರ್ನಾಟಕ ಯೋಜನೆ ದಡ್ಡಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಡು ವೆನ್ಲಾಕ್ ಆಸ್ಪತ್ರೆದ ನೋಡಲ್ ಕೇಂದ್ರಡು 30,000 ಕಾರ್ಡ್ಲೆನ್ ಪಟ್ಟದಂಡು ಜಿಲ್ಲೆಡು H1N1 ಸಂಶಯದ ಒಟ್ಟು 4 ಜನ ತಿಳಿದೇರು. ಈ ಬಗೆಟ್ ಅಧ್ಯಯನಗೂ ಜಿಲ್ಲಾ ಆರೋಗ್ಯ ಇಲಾಖೆದು ಕೂಟ ಕಟ್ಟದಂಡು ಈ ಕೂಟೋಡು ಎಡೇನ ತೆರ್ನಕ್ಲು ಆರೋಗ್ಯ ಅಧಿಕಾರುಲು ಉಪ್ಪುವೇರು. ಆರೋಗ್ಯ ಕರ್ನಾಟಕ ಯೋಜನೆ ದಡ್ಡಿಟ್ಟು ಪ್ರಾಥಮಿಕ ರಡ್ಡನೆ ಸಂಕೀರ್ಣ ರಡ್ಡನೆ ಮೂಜನೆ ಬಕ ತುರ್ತು ಇಂಚ ಬೇತೆ ಹಂತುಡು ಮರದು ಕೊರ್ಪುನಂದು ಡಾಕ್ಟರ್ ರಾಮಕೃಷ್ಣರಾವ್ ಪಂಡ್ಯರು. ಡಾಕ್ಟರ್ ರಾಜೇಶ್ವರಿ ದೇವಿ ಜಗನ್ನಾಥ ಶಿರ್ಲಾರ್ ಸುದ್ದಿ ಕೊಟ್ಟುಡಿತ್ತೇರು. ಕಾಕ್ಲಿಯರ್ ಇಂಪ್ಲಾಂಟ್ ಅಥವಾ RBSK ಅಥವಾ ಇಂದಿರಾ ಸುರಕ್ಷಾ ಯೋಜನೆ ಬೇರೆ ಬೇರೆ ಸ್ಕೀಮ್ಗಳು ಯೋಜನೆಗಳು ಒಟ್ಟಿಗೆ 7 ಕಾರ್ಯಕ್ರಮಗಳಿತ್ತು. ಯಶಸ್ವಿನಿ ಯೋಜನೆ ಅಂತದ್ರೆಲ್ಲ. ಸೊ ಇದನ್ನೆಲ್ಲ ಒಗ್ಗೂಡಿದೆ. ಮುಖ್ಯಮಂತ್ರಿ ಸಾಂತ್ವನ ಹರೀಶ್ ಯೋಜನೆ ಆಕ್ಸಿಡೆಂಟ್ ಗೊತ್ತಿರ್ಬೋದು, ಅದನ್ನೆಲ್ಲ ಕೆಲವರಿಗೆ ಸಹಕಾರ ಇದನ್ನು ಸಹ ಆಗ್ತಿತ್ತು. ಸೊ ಇದನ್ನೆಲ್ಲ ಒಗ್ಗೂಡಿಸಿ ಒಂದೇ ಇಟ್ ಹಸ್ ಕಮ್ ಇನ್ ಎ ಕಾಮನ್ ಅಂಬ್ರೆಲಾ ಆಫ್ ಎ ಕಾಮನ್ ರೂಫ್. ಇದರಲ್ಲಿ ಮೊದಲ ಹಂತದಲ್ಲಿ ರಾಜ್ಯದಲ್ಲಿ ಹಂತವಾಗಿ 10 ಪ್ರಮುಖ ಆಸ್ಪತ್ರೆಗಳನ್ನು ಆಯ್ಕೆ ಮಾಡಿ ಇದನ್ನು ಪ್ರಾರಂಭ ಮಾಡಿದರು. ತದನಂತರ ಇದನ್ನು ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಮತ್ತು ತಾಲೂಕು ಮಟ್ಟದ ಆಸ್ಪತ್ರೆಗಳು, ನಮ್ಮಲ್ಲಿ ಜಿಲ್ಲಾ ಮಟ್ಟದ ಆಸ್ಪತ್ರೆ ವೆನ್ಲಾಕ್, ಲೇಡಿಗೋಷನ್ ಆ್ಯಂಡ್ ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಸುಳ್ಯ ತಾಲೂಕು ಹಾಸ್ಪಿಟಲ್ಸ್ ಆ್ಯಂಡ್ ವಾಮದಪದ ಆ್ಯಂಡ್ ವಿಟ್ಲ, ಟೋಟಲಿ 2, 2, 4, 8 ಆಸ್ಪತ್ರೆಗಳು ಸರಕಾರಿ ಮತ್ತು ಖಾಸಗಿ 40, ಒಟ್ಟಿಗೆ ಟೋಟಲ್ ಆಸ್ಪತ್ರೆಯಲ್ಲಿ 32 ಖಾಸಗಿ ಆಸ್ಪತ್ರೆಗಳನ್ನು ಒಡಂಬಡಿಕೆ ಮಾಡಿಕೊಂಡು ಬಿಟ್ಟು ಸರ್ಕಾರದ ಮಾರ್ಗಸೂಚಿ ಅಂತ ಇದನ್ನು ಜಾರಿಗೆ ತಂದಿದ್ದಾರೆ.